ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಗೂಂಡಾಗಿರಿಯನ್ನ ತಕ್ಷಣವೇ ಸರ್ಕಾರ ನಿಲ್ಲಿಸಬೇಕೆಂದು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯಿಂದ ಪುತ್ತೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಜನವರಿ 18ರಂದು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಬಿಎಂ ಭಟ್, ಮಹಿಳೆಯರನ್ನೇ ಗಮನದಲ್ಲಿಟ್ಟುಕೊಂಡು ಮೈಕ್ರೋ ಫೈನಾನ್ಸ್ ಮಾಲಕರು ಸಾಲವನ್ನು ನೀಡುವ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು, ಹಲವು ಸಮಸ್ಯೆಗಳಿಂದ ಸಾಲ ಮರುಪಾವತಿಯಲ್ಲಿ ವ್ಯತ್ಯಯವಾದರೆ ಫೈನಾನ್ಸ್ ಸಿಬ್ಬಂದಿಗಳು ಮನೆಗೆ ನುಗ್ಗಿ ಗೂಂಡಾಗಿರಿ ನಡೆಸ್ತಾ ಇದ್ದಾರೆ ಎಂದು ಆರೋಪಿಸಿದ ಅವರು, ಮಹಿಳೆಯರನ್ನ ಕೀಳಾಗಿ ಬಿಂಬಿಸುವ ಕೆಲಸವು ಈ ಫೈನಾನ್ಸ್ ಸಿಬ್ಬಂದಿಗಳಿಂದ ಆಗ್ತಾ ಇದೆ ಎಂದರು. ಕೊರೋನಾದ ಸಂಕಷ್ಟ ಸಮಯದಲ್ಲೂ ಹಣಕ್ಕಾಗಿ ಪೀಡಿಸ್ತಾ ಇರುವಂತಹ ಈ ಫೈನಾನ್ಸ್ ಮಾಲಕರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು, ಸರ್ಕಾರವು ಈ ಫೈನಾನ್ಸ್ಗಳ ಜೊತೆ ಶಾಮೀಲಾಗಿದೆಯೇ ಎನ್ನುವ ಸಂಶಯವೂ ಕೂಡ ಮೂಡಲಾರಂಭಿಸಿದೆ ಎಂದರು. ದಾಖಲಾಗ್ತಂತಾದ್ರೆ ಮರುಪಾವತಿಗೆ ದಾಖಲೆ ಇಲ್ಲದೆ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಈ ರೀತಿಯಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ಗಳು ನಿರಂತರವಾಗಿ ಮಹಿಳೆಯರ ಬಳಿಗೆ ಹೋಗುವಂಥದ್ದು, ಯಾವುದು ಮೀಸಲಾತಿ ಇಲ್ಲ ಮಹಿಳೆಯರಿಗೆ. ಜನಪ್ರತಿನಿಧಿಯಾಗಿ MLA ಲೋಕಸಭೆಯಲ್ಲಿ MP ಗಳಿಗಾಗಿ ಮೀಸಲಾತಿ ಕೊಡಿ, 33% ಮೀಸಲಾತಿ ಕೊಡಿ ಅಂತ ಹೇಳಿದರೆ ಒಬ್ಬೇ ಹಿಡಿದ್ರು ಕೊಡೋದಿಲ್ಲ. ಆದರೆ ಇದು 100%, 100% ಮೀಸಲಾತಿ ಮಹಿಳೆಯರಿಗೆ ಮಾತ್ರ ಇವರು ಸಾಲ ಕೊಡೋದು. ಯಾಕೆ? ಪ್ರಾಮಾಣಿಕರಾದ ಮಹಿಳೆಯರನ್ನು ಅಪ್ರಾಮಾಣಿಕರು ಅಂತ ಹೇಳಿ ರುಜುವಾತು ಮಾಡೋದು.